ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮೊನ್ನೆ ದರ್ಶನ್ ಸರ್ ವಿಚಾರವಾಗಿ ನನ್ನ ಅಭಿಪ್ರಾಯನ ತಿಳಿಸಿದ್ದೀನಿ. ಸಾಕಷ್ಟು ಜನ ಅದಕ್ಕೆ ಬೆಂಬಲಿಸಿದಿರ ಕೂಡ. ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಸುಮಾರು 8ರಿಂದ 9 ವರ್ಷದಿಂದ ಕನ್ನಡ ಪರ ಸಂಘಟನೆಯಲ್ಲಿ ಸತತವಾಗಿ ಕೆಲಸಗಳನ್ನು ಮಾಡಿದ್ದೀನಿ. ಅವತ್ತಿನ ದುನಿಯಾದಲ್ಲಿ ಈ ಲೈವ್ ವಿಡಿಯೋ ಆಮೇಲೆ ಈ ವಾಟ್ಸಪ್ ಎಲ್ಲ ಇರಲಿಲ್ಲ. ಸೊ ಹಾಗಾಗಿ ನಾವು ಪ್ರತಿಯೊಂದಕ್ಕೊಂದು ಫೈಲ್ ಅಂತ ಮೇಂಟೈನ್ ಮಾಡ್ತಿದ್ವಿ. ಹಾಗೆ ನಾವು ಪಬ್ಲಿಸಿಟಿಗೋಸ್ಕರ ಎಷ್ಟೊಂದು ಕಡೆ ಮಾಡಂಗಿದ್ದಿದ್ರೆ ಇವತ್ತು ನಾವು ಯಾವುದೋ ಒಂದು ಮಟ್ಟಕ್ಕೆ ಬಂದ್ಬಿಡ್ತಿದ್ವಿ. ಇನ್ನೊಂದು ವಿಷಯ ನಿಮ್ಗೆ ಹೇಳಲೇಬೇಕು. ಮೊನ್ನೆ ಯಾರೋ ಒಂದು ಏನದು ಮಾನವ ಹಕ್ಕುಗಳ ರಾಜ್ಯಾಧ್ಯಕ್ಷರು ಅಂತ ಅನ್ಕೊಂಡು ಯಾರೋ ಮಾತಾಡೋದು. ಅವರು ದರ್ಶನ್ ಸರ್ನ ಬ್ಯಾನ್ ಮಾಡಬೇಕು ಅಂತ 5 ವರ್ಷ ಬ್ಯಾನ್ ಮಾಡಬೇಕು ಅಂತ ದೊಡ್ಡದಾಗಿ ಮಾತಾಡಿದ್ರಲ್ಲ. ನಂದು ಒಂದೇ ಒಂದು ಬ್ಯೂಟಿಫುಲ್ ಚಾಲೆಂಜ್ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ನೀವು ನಿಜವಾಗ್ಲೂ ನೀವು ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ಡೆಫಿನೆಟ್ಲಿ ಈ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಈ ಬಿಗ್ ಬಾಸ್ ಅಲ್ಲಿ ಕೆಲವರು ಅಸಹ್ಯವಾಗಿ ವರ್ತಿಸ್ತಾರಲ್ಲ, ಪಬ್ಲಿಕ್ ಅಲ್ಲಿ ಹೆಂಗ್ ಬಿಹೇವ್ ಮಾಡಬೇಕು. ನಾರ್ತ್ ಇಂಡಿಯಾ ಇಲ್ಲ ಬಾಂಬೆ, ಮುಂಬೈ, ಡೆಲ್ಲಿ ಅಲ್ಲ, ನಮ್ಮ ಕರ್ನಾಟಕ ಅನ್ನೋದು ಸಂಪ್ರದಾಯಸ್ಥ ಒಂದು ಮನೆತನ ಇರೋರು ಪ್ರತಿಯೊಬ್ರು. ಹಾಗಾಗಿ ಈ ತರ ಚಂಗ್ಲಾಟಗಳನ್ನ ಯಾರು ನೋಡಕ್ ಇಷ್ಟಪಡಲ್ಲ. ಇದಕ್ಕೆ ಈ ಬಿಗ್ ಬಾಸ್ ಪ್ರೋಗ್ರಾಮ್ನ ಈ ತರ ಯಾರು ಈ ತರ ಚಂಗ್ಲು ತರ ಆಡ್ತಾವ್ರೆ ನೋಡ್ತೀರಾ. ಪ್ರತಿದಿನ ಡೈಲಿ ಎದ್ರೆ ಒಂದು ಪೋಸ್ಟ್ ನೋಡ್ತೀರಾ. ಮಾಡಿ ಕಾರ್ಯಕ್ರಮಗಳು ಮಾಡಿ ಅದರಲ್ಲಿ ಒಂದು ಮೆಸೇಜ್ ಇರಬೇಕು. ಇಲ್ಲ ಕಷ್ಟಪಟ್ಟವ್ರಿಗೊಂದು ವೇದಿಕೆ ಆಗಿರ್ಬೇಕು. ಎಲ್ಲ ದುಡ್ಡಿರೋರೆ ಈ ಚೆಂಗ್ಲು ಆಡೋರೆ ಬಿಗ್ ಬಾಸ್ಗೆ ಜಾಯ್ನ್ ಆದ್ರೆ ಅದರಲ್ಲಿ ಅರ್ಥ ಇಲ್ಲ. ಒಂದು ಅರ್ಥ ಮಾಡ್ಕೋಬೇಕಾದ್ರು ಇದನ್ನ ಈ ತರ ವಲ್ಗ್ಯಾರಿಟಿಯಾಗಿ ಬಿಹೇವ್ ಮಾಡ್ತಾರಲ್ಲ ಅಂತವನ್ನ ಬ್ಯಾನ್ ಮಾಡಿ. ದೆನ್ ವಿ ವಿಲ್ ಆಕ್ಸೆಪ್ಟ್ ಯುವರ್ ಬಿಗ್ಗೆಸ್ಟ್ ಚಾಲೆಂಜ್. ಆಮೇಲೆ ಅವ್ರನ್ನ ಬ್ಯಾನ್ ಮಾಡೋದು, ಇವ್ರನ್ನ ಬ್ಯಾನ್ ಮಾಡೋದು ನೋಡೋವಂತೆ. ಇದೇ ನಂದು ಒಂದು ರಿಕ್ವೆಸ್ಟ್. ದಯಮಾಡಿ ಅನಾವಶ್ಯಕ ನಮ್ಮ ಪಬ್ಲಿಸಿಟಿಗೋಸ್ಕರ ಯಾವತ್ತೂ ವಿಡಿಯೋಗಳು ಮಾಡಬೇಡಿ. ಆಮೇಲೆ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಒಳ್ಳೇದಕ್ಕೆ ಮಾಡ್ರಿ. ಏನು ಸಪೋರ್ಟ್ ಬೇಕಾದ್ರೂ ಇರುತ್ತೆ ಡೆಫಿನೆಟ್ಲಿ. ನಾವು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ನಾವು ತಪ್ಪು ಮಾಡಿದ್ರೆ, ನಾವು ನಮ್ಮ ಕಣ್ಣು ಮುಂದೆ ತಪ್ಪಾದರೆ ನಾವು ಅದನ್ನು ಸಹಿಸ್ಕೊಳ್ಳೋವಂಥ ಮಕ್ಕಳು ನಾವಲ್ಲ. ಏನಕ್ಕಂದರೆ ಕರ್ನಾಟಕ ಮಣ್ಣಲ್ಲಿ ಹುಟ್ಟಿದ್ದೀವಿ, ಕೊಡಗಿನಲ್ಲಿ ಹುಟ್ಟಿದ್ದೀವಿ. ಕನ್ನಡ ನಮ್ಮ ಹೆಸರು, ಅದು ಯಾವತ್ತಿಗೂ ಇರುತ್ತೆ ಅಂತ ಹೇಳ್ತಾ ಪ್ರತಿಯೊಬ್ಬರು ಒಳ್ಳೇದಾಗಲಿ. ದಯಮಾಡಿ ಇದೊಂದು ರಿಕ್ವೆಸ್ಟ್. ಈ ಥರ ವಲ್ಗ್ಯಾರಿಟಿಯಾಗಿ ಬಿಹೇವ್ ಮಾಡ್ತಾರಲ್ಲ, ಈ ಕಾರ್ಯಕ್ರಮಗಳನ್ನ ಬ್ಯಾನ್ ಮಾಡಿ. ಥ್ಯಾಂಕ್ ಯು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.